ನಮಸ್ಕಾರ ಸ್ನೇಹಿತರೆ. ಸಾವಿಲ್ಲದ ಮನೆಯಿಲ್ಲ ಎನ್ನುವ ಮಾತಿನಂತೆ ಕಷ್ಟವಿಲ್ಲದ ವ್ಯಕ್ತಿ ಕೂಡ ಇಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಬಗೆಯ ಕಷ್ಟ ಅಥವಾ ದುಃಖ ಎನ್ನುವುದು ಇದ್ದೇ ಇರುತ್ತದೆ. ಅದುವೇ ಜೀವನ. ಮನುಷ್ಯನ ಕಷ್ಟಗಳು ಅಥವಾ ದುಃಖಗಳು ಅವರವರ ಗ್ರಹಗತಿಗಳು ಹಾಗೂ ಸರ್ಪದೋಷವೇ ಕಾರಣ ಎಂದು ಹೇಳಲಾಗುತ್ತದೆ. ಪುರಾಣ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸರ್ಪಕ್ಕೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಅದನ್ನು ದೇವರೆಂದೇ ಆರಾಧಿಸಲಾಗುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಹಾವನ್ನು ಹೊಡೆಯುವುದು, ಹಿಂಸೆ ಮಾಡುವುದು ಅಥವಾ ಸಾಯಿಸುವ ಕೃತ್ಯವನ್ನು ಎಸಗಿದರೆ ಅದು ಪಾಪ ಹಾಗೂ ಶಾಪವಾಗಿ ಪರಿಗಣಿಸಲ್ಪಡುತ್ತದೆ ಎಂದು ನಂಬಲಾಗಿದೆ. ಸರ್ಪವನ್ನು ಸಾಯಿಸಿದರೆ ಅದರ ಸಂಸ್ಕಾರ ಮಾಡಲೇಬೇಕು, ಇಲ್ಲವಾದರೆ ಸರ್ಪದೋಷಕ್ಕೆ ಒಳಗಾಗಬೇಕಾಗುತ್ತದೆ. ಈ ದೋಷವು ಕೇವಲ ಒಂದು ಜನ್ಮಕ್ಕೆ ಮೀಸಲಾಗಿರುವುದಿಲ್ಲ, ಅದು ಜನ್ಮ ಜನ್ಮಾಂತರಕ್ಕೂ ಕಾಡುತ್ತಿದೆ ಎಂದು ನಂಬಲಾಗಿದೆ. ಈ ಜನ್ಮದಲ್ಲಿ ಸರ್ಪಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಷಯಕ್ಕೂ ನಮಗೆ ಗೊತ್ತೇ ಇರುವುದಿಲ್ಲ. ಆದರೂ ಸರ್ಪದೋಷ ಕಾಡಲು ಕಾರಣ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕೆಲವು ದೋಷಗಳು. ಇದೇ ಕಾರಣ ಹಣಕಾಸಿನ ಸಮಸ್ಯೆ, ಸಂಸಾರದಲ್ಲಿ ಕಿರಿಕಿರಿ, ವಿವಾಹ ಮುರಿದು ಬೀಳುವುದು, ವೃತ್ತಿ ಕ್ಷೇತ್ರದಲ್ಲಿ ಹಿನ್ನಡೆ, ಬಂಧು ಬಾಂಧವರಿಂದ ಮೋಸ, ವಂಚನೆ, ಸಂತಾನಹೀನತೆ, ಮಕ್ಕಳ ಭಾಗ್ಯ ಇಲ್ಲದಿರುವುದು, ಹೀಗೆ ಅನೇಕ ಸಮಸ್ಯೆಗಳು ಸರ್ಪದೋಷದಿಂದ ಉಂಟಾಗುತ್ತದೆ ಎಂದು ಪುರಾಣ ಸಾರುತ್ತದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸರ್ಪದೋಷ ಹಾಗೂ ಅದರ ಪರಿಹಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸರ್ಪದೋಷವು ವ್ಯಕ್ತಿಯ ಮರಣದ ನಂತರವೂ ಪರಿಣಾಮ ಬೀರುತ್ತದೆ. ಸರ್ಪವನ್ನು ಕೊಂದಾಗ ಅನಿರೀಕ್ಷಿತ ಘಟನೆಯಿಂದ ಸರ್ಪ ಸಾವನ್ನಪ್ಪಿದರೆ ಅಥವಾ ಇನ್ಯಾವುದೋ ಕಾರಣಕ್ಕೆ ಸರ್ಪ ಮರಣ ಹೊಂದಿದರೆ ಅಂತಹ ಸಂದರ್ಭದಲ್ಲಿ ಅದರ ಅಂತ್ಯ ಸಂಸ್ಕಾರವನ್ನು ಕ್ರಮಬದ್ಧವಾಗಿ ಮಾಡಬೇಕು, ಇಲ್ಲವಾದರೆ ಅದು ದೋಷವಾಗಿ ಪರಿಗಣಿಸಲ್ಪಡುತ್ತದೆ. ಇಲ್ಲವಾದರೆ ಅದು ದೋಷವಾಗಿ ಪರಿಣಮಿಸುತ್ತದೆ. ಕಾಳಸರ್ಪದೋಷ ಎನ್ನುವುದು ಅದು ಆನುವಂಶಿಕವಾಗಿ ಬರುತ್ತದೆ. ಇದರ ಪರಿಣಾಮವು ರಾಹು, ಕೇತು ಮತ್ತಿತರ ಗ್ರಹಗಳ ಸಂಬಂಧಿಸಿದಂತೆ ತೊಂದರೆ ಉಂಟಾಗುತ್ತದೆ. ಸರ್ಪದೋಷಕ್ಕೆ ಯಾವುದೇ ಕಾಲಮಿತಿಗಳನ್ನು ಹೊಂದಿರುವುದಿಲ್ಲ. ಕಾಳಸರ್ಪದೋಷಕ್ಕೆ ಸರಳ ಪರಿಹಾರಗಳು ಇರುತ್ತವೆ. ಅದು ಜಾತಕಕ್ಕೆ ಅನುಗುಣವಾಗಿ ಇದಕ್ಕೆ ಪರಿಹಾರವನ್ನು ಮಾಡಿಸಬೇಕಾಗುತ್ತದೆ. ಸರ್ಪದೋಷದಿಂದ ವ್ಯಕ್ತಿ ಅನೇಕ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನ್ಯೂನತೆ ಹೊಂದಿರುವ ಮಕ್ಕಳು, ಲೈಂಗಿಕ ಸಮಸ್ಯೆ, ವಿವಾಹ ವೈಫಲ್ಯ, ಗರ್ಭಪಾತ, ನಿಧಾನಗತಿ ಬುದ್ಧಿ ಬೆಳವಣಿಗೆ, ಪದೇ ಪದೇ ದುಸ್ವಪ್ನಗಳು ಕಾಣುವುದು, ಹೀಗೆ ಹಲವಾರು ಸಮಸ್ಯೆಗಳು ಉಂಟಾಗುತ್ತವೆ. ಸರ್ಪದೋಷದಿಂದ ಉಂಟಾಗುವ ಸಮಸ್ಯೆಗಳು ಲೈಂಗಿಕವಾಗಿ ಹರಡುವ ರೋಗಗಳು, ಸಹೋದರರಿಂದ ಪೈಪೋಟಿ, ತಂದೆ ಮರಣಕ್ಕೆ ಕಾಯುತ್ತಿರುವ ಮಕ್ಕಳು, ಹಣಕ್ಕಾಗಿ ಆಪ್ತರನ್ನು ಕೊಲ್ಲುವುದು, ಹೀಗೆ ಅನೇಕ ತೊಂದರೆ ಹಾಗೂ ಹೀನ ಕೃತ್ಯಗಳು ನಮ್ಮಿಂದ ನಡೆದು ಹೋಗುತ್ತವೆ. ಸರ್ಪದೋಷ ಪರಿಣಾಮ ಬೀರಲು ರಾಹು ಮತ್ತು ಕೇತುಗಳು ಸಹಕಾರ ನೀಡುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ. ಜಾತಕದಲ್ಲಿ ಸರ್ಪದೋಷವು ರೂಪುಗೊಳ್ಳಲು ಶಾಸ್ತ್ರವು ಅನೇಕ ಕಾರಣಗಳನ್ನು ನೀಡುತ್ತದೆ. ಪೂರ್ವಜರು ಮತ್ತು ಸ್ವಯಂ ಮಾಡಿದ ತಪ್ಪುಗಳಿಂದ ಈ ದೋಷ ಉಂಟಾಗುತ್ತದೆ ಎಂದು ನಂಬಲಾಗಿದೆ. ಸರ್ಪದೋಷ ಹಾಗೂ ನಾಗದೋಷ ಎನ್ನುವುದು ಕೇವಲ ಹಾವು ಅಥವಾ ಸರೀಸೃಪಗಳನ್ನು ಸಾಯಿಸುವುದರಿಂದ ಉಂಟಾಗುವುದಿಲ್ಲ. ಹೊಟ್ಟೆಯಲ್ಲಿರುವ ಮಗುವನ್ನು ತೆಗೆಸುವುದು ಅಥವಾ ಗರ್ಭಪಾತ ಮಾಡುವುದರಿಂದ ಕೂಡ ಉಂಟಾಗುತ್ತದೆ ಎಂದು ನಂಬಲಾಗಿದೆ. ಸರ್ಪದೋಷದ ಪರಿಹಾರಗಳು: ನಾಗಪಂಚಮಿಯ ವ್ರತವನ್ನು ಮಾಡುವುದರಿಂದ ಮಕ್ಕಳೆಲ್ಲ ದಂಪತಿಗಳು ಮಕ್ಕಳನ್ನು ಪಡೆಯಬಹುದೆಂದು ನಂಬಲಾಗಿದೆ. ಸರ್ಪಯಾಗ ಕಥೆಯನ್ನು ಓದುವುದರಿಂದ ದೋಷಮುಕ್ತರಾಗಬಹುದು. ಅಲ್ಲದೆ ಸರ್ಪದೋಷಕ್ಕೆ ಸೂಕ್ತ ರೀತಿಯ ದೋಷಮುಕ್ತ ಕೆಲಸವನ್ನು ಕೂಡ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಸರ್ಪದೋಷ ಇದ್ದವರು ನಿತ್ಯವೂ ಈ ಶ್ಲೋಕವನ್ನು 108 ಬಾರಿ ಹೇಳಬೇಕಾಗುತ್ತದೆ. ಇದಲ್ಲದೆ ಭಾರತದಲ್ಲಿರುವ ಕೆಲವು ಸುಬ್ರಹ್ಮಣ್ಯ ದೇವಾಲಯಗಳು ಇದಕ್ಕೆ ಪರಿಹಾರವನ್ನು ನೀಡುತ್ತವೆ. ಅವುಗಳಲ್ಲಿ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ಅತಿ ಪ್ರಸಿದ್ಧಿಯನ್ನು ಪಡೆದಿದೆ. ಪ್ರಪಂಚದ ವಿವಿಧ ಕಡೆಯಿಂದ ಈ ಕ್ಷೇತ್ರಕ್ಕೆ ಸರ್ಪದೋಷ ನಿವಾರಣೆಗಾಗಿ ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠೆ, ಆಶ್ಲೇಷ ಬಲಿ ಇತ್ಯಾದಿ ಸೇವೆ ಸಲ್ಲಿಸಿ ದೋಷಮುಕ್ತರಾಗುತ್ತಾರೆ. ಹಾಗೆಯೇ ಆಂಧ್ರ ಪ್ರದೇಶದ ಮೋಪಿ ದೇವಿ, ಶ್ರೀಶೈಲಂ, ಕಾಳಹಸ್ತಿ,
ವೇಮುಲ ಮಾಡದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ನಾಂಪಲ್ಲಿ ಗುಡ್ಡದಲ್ಲಿರುವ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ನಾಗರ ದೇವಾಲಯ, ಹಾಗೆಯೇ ದೊಡ್ಡಬಳ್ಳಾಪುರ ಹತ್ತಿರ ಇರುವ ಘಾಟಿ ಸುಬ್ರಹ್ಮಣ್ಯ, ಇಲ್ಲಿನ ನಾಗರ ಕಲ್ಲುಗಳು ಘಾಟಿ ವಿಶೇಷದಲ್ಲಿ ಪ್ರಮುಖ ಸ್ಥಾನ ಪಡೆದಿವೆ. ನಾಗರ ಕಲ್ಲಿಗೆ ಹಾಲೆರುವ ಸಂಪ್ರದಾಯ ಪುರಾತನ ಕಾಲದಿಂದ ನಡೆದುಕೊಂಡು ಬಂದಿದೆ. ಇಲ್ಲಿ ನಾಗರ ಕಲ್ಲುಗಳಿಗೆ ಹಾಲೆರೆದರೆ ನಾಗದೋಷಗಳು ಕಳೆಯುತ್ತದೆ ಎಂಬುದು ಭಕ್ತರ ಬಲವಾದ ನಂಬಿಕೆ. ಈ ಕ್ಷೇತ್ರದಲ್ಲಿ 10,000ಕ್ಕೂ ಹೆಚ್ಚು ನಾಗುಕಲ್ಲುಗಳಿವೆ. ನಾಗರ ಪಂಚಮಿಯ ದಿನ ಕ್ಷೀರಾಭಿಷೇಕ ಇಲ್ಲಿನ ಪ್ರಮುಖ ಆಕರ್ಷಣೆ. ನಾಗರ ಪಂಚಮಿಯ ದಿನ ಮುಂಜಾನೆ 5 ಗಂಟೆಯಿಂದಲೇ ವಿಶೇಷ ಅಭಿಷೇಕಗಳು ಇಲ್ಲಿ ನಡೆಯುತ್ತವೆ. ಹಾಗೆಯೇ ತುಮಕೂರು ಹತ್ತಿರ ಇರುವ ಅಂತ್ಯ ಸುಬ್ರಹ್ಮಣ್ಯ, ಪಾವಗಡ ತಾಲೂಕಿನ ನಾಗಲಮಡಿಕೆಯ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ರಾಜ್ಯದ ಪ್ರಮುಖ ನಾಗಕ್ಷೇತ್ರಗಳಲ್ಲಿ ಒಂದು. ಕುಕ್ಕೆಯನ್ನು ಆದಿ ಎಂದು ಕರೆದರೆ ಘಾಟಿಯನ್ನು ಮಧ್ಯೆ ಎಂದು ಕರೆಯಲಾಗುತ್ತದೆ. ಹಾಗೆಯೇ ನಾಗಲಮಡಿಕೆಯನ್ನು ಅಂತ್ಯ ಎಂದು ಕೂಡ ಕರೆಯಲಾಗುತ್ತದೆ. ನಾಗಲಮಡಿಕೆಯಿಂದ ಭಕ್ತನೊಬ್ಬ ಕುಕ್ಕೆ ಜಾತ್ರೆಗೆ ಹೋಗುತ್ತಿದ್ದು ಒಮ್ಮೆ ಆತನಿಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಆಗ ಅವನ ಕನಸಿನಲ್ಲಿ ನಾಗರದೇವು ನಾಗಲಮಡಿಕೆಗೆ ಬಂದು ನೆಲೆಸುತ್ತೇನೆ ಎಂದು ಅವನ ಕನಸಿನಲ್ಲಿ ಹೇಳಿದ್ದನಂತೆ. ಬಳಿಕ ಆ ಭಕ್ತ ಹೊಲವನ್ನು ಉಳುವಾಗ 7 ಅಡಿ ನಾಗರದ ವಿಗ್ರಹವು ದೊರೆಯುತ್ತದೆ. ಆದ್ದರಿಂದಲೇ ಸುಬ್ರಹ್ಮಣ್ಯ ಸ್ವಾಮಿಯೇ ಇಲ್ಲಿ ನೆಲೆಸಿದ್ದಾನೆ ಎಂದು ಪ್ರತೀತಿ ಇದೆ. ನಾಗಲಮಡಿಕೆ ಉತ್ತರ ಪಿನಾಕಿನಿ ಹಳ್ಳದ ದಂಡೆಯಲ್ಲಿದ್ದು 500 ವರ್ಷಗಳ ಇತಿಹಾಸ ಹೊಂದಿದೆ. ಮದುವೆಯಾಗದ, ಮಕ್ಕಳಾಗದ, ಕಿವಿ ಸೋರಿಕೆ ಮತ್ತಿತರ ರೋಗ ರುಜಿನಗಳಿಂದ ನರಳುತ್ತಿರುವವರು ಇಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ. ಇದಲ್ಲದೆ ಭಕ್ತರು ದೇವಾಲಯಗಳಿಗೆ ಹೋಗಿ ಶಿವಲಿಂಗವನ್ನು ಸುತ್ತಿಕೊಂಡಿರುವ ಹಾವುಗಳಿಗೆ ಹಾಲಿನ ಅಭಿಷೇಕ ಮಾಡಬಹುದು. ಶುಭ ಹಾಗೂ ಶನಿ ದೇವರನ್ನು ಪೂಜಿಸಿದರೂ ಸರ್ಪದೋಷ ನಿವಾರಣೆ ಆಗುತ್ತದೆ ಎಂದು ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಬರೆಯಲಾಗಿದೆ. ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ನಿಮಗೆ ಈ ಕರ್ನಾಟಕದ ಇತರೆ ಪ್ರಸಿದ್ಧ ನಾಗಾರಾಧನೆ ದೇವಾಲಯಗಳ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.